ಡಿಮಾರ್ಟಲ್ಲಿ ಕೆಲವೊಂದು ಐಟಮ್ಸ್ನ ತೊಗೊಂಡಿದ್ದೀನಿ, ಮನೆಗೆ ಯೂಸ್ಫುಲ್ ಆಗುವಂತಹ ಐಟಮ್ಸ್ನ. ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮನೆಗೆ ಬೇಕಾಗಿರುವಂಥ ತುಂಬ ಐಟಮ್ಸ್ನ ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಬಟ್ ಅದೆಲ್ಲದೂ ಒಂದೇ ವಿಡಿಯೋದಲ್ಲಿ ತೋರಿಸಿದ್ರೆ ವಿಡಿಯೋ ತುಂಬ ಲೆಂತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಅದನ್ನ ಪಾರ್ಟ್ ವೈಸ್ ಮಾಡಿಬಿಟ್ಟು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಪಾರ್ಟ್ 1 ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಡಿಮಾರ್ಟಲ್ಲಿ ತೊಗೊಂಡಿರುವಂತಹ ಕಂಟೈನರ್ಸ್, ಅಂದರೆ ಕಿಚನ್ಗೆ ಯೂಸ್ಫುಲ್ ಆಗುವಂತಹ ಸ್ಟೋರೇಜ್ ಕಂಟೈನರ್ಸ್ನ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಡಿಮಾರ್ಟ್ ಬಂದ್ಬಿಟ್ಟು ಪ್ರೈಸ್ ಫಸ್ಟ್ ಆಫ್ ಆಲ್ ತುಂಬಾ ಕಡಿಮೆ ಇರುತ್ತೆ, ಪ್ಲಸ್ ಕ್ವಾಲಿಟಿ ಕೂಡ ತುಂಬಾ ಗುಡ್ ಇರುತ್ತೆ. ಪ್ರೈಸ್ ಸ್ವಲ್ಪ ಕಡಿಮೆ ಇದೆ, ಸೊ ಕ್ವಾಲಿಟಿ ಹೇಗಪ್ಪ ಅಂತ ನೀವು ಥಿಂಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಕ್ವಾಲಿಟಿ ವೈಸ್ ಇಟ್ಸ್ ರಿಯಲಿ ಗುಡ್. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಪ್ಲಸ್ ಪ್ರೈಸ್ ಕೂಡ ಕಂಪೇರ್ ಟು ಅದರ್ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಆ್ಯಕ್ಚುಲಿ ಡಿಮಾರ್ಟಲ್ಲಿ ಮನೆಗೆ ಬೇಕಾಗಿರುವಂಥ ತುಂಬ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಅದೇ ಎಲ್ಲದೂ ಒಂದೇ ವಿಡಿಯೋದಲ್ಲಿ ತೋರಿಸೋದು ತುಂಬ ಲೆಂತಿ ಆಗುತ್ತೆ ಅಂತ ನಾನು ಪಾರ್ಟ್ ವೈಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಬನ್ನಿ, ಹಾಗಾದರೆ ನಾನು ಡಿಮಾರ್ಟಲ್ಲಿ ತೊಗೊಂಡಿರುವಂತಹ ಕಿಚನ್ಗೆ ಯೂಸ್ಫುಲ್ ಆಗುವಂಥ ಸ್ಟೋರೇಜ್ ಕಂಟೈನರ್ಸ್ನ ಹೋಗಿ ನೋಡ್ಕೊಂಡು ಬರೋಣ. ಡಿಮಾರ್ಟಲ್ಲಿ ಫಸ್ಟ್ ನಾನು ಕಂಟೈನರ್ಸ್ನ ಚೂಸ್ ಮಾಡಿದೆ. ಸೊ ಇದು ಕಂಟೈನರ್ ಫಸ್ಟಿಂಗ್ ಬಂದಿದ್ದು ನೋಡೋಕೆ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಕಾಮನ್ ಆಗಿ ರೌಂಡ್ ಇರುತ್ತೆ, ಸೊ ರೌಂಡು ನನಗೇನೋ ನಾರ್ಮಲ್ ಅಂತ ಅನ್ನಿಸ್ತು. ಇದು ನೋಡಿದ ತಕ್ಷಣ ಇದು ಕಾಫಿ ಕಲರು ಮತ್ತು ಈ ಸ್ಕ್ವೇರ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಆ್ಯಕ್ಚುಲಿ 1.2 ಲೀಟರ್ಸ್ ಅಂತ ಹೇಳಿದ್ದಾರೆ. ಸೊ 1 kg ಸ್ಟೋರೇಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಫೈಬರ್ದು. ಸೊ ಇದಕ್ಕೆ ಡಿಮಾರ್ಟ್ ಪ್ರೈಸ್ ಬಂದು 119 ರೂಪೀಸ್ ಇದೆ. ಸೊ ಪ್ರೈಸ್ ಕೂಡ ನನಗೆ ತುಂಬಾ ವರ್ತಿ ಮತ್ತು ನೋಡೋಕ್ಕೂ ತುಂಬ ಸ್ಟೈಲಿಶ್ ಆಗಿದೆ ಅನ್ನಿಸ್ತು. ಸೊ ಇದು ಬಂದು ಈ ಥರ ಲಾಕ್ ಕೊಟ್ಟಿದ್ದಾರೆ. ಒಂದು ಸೈಡ್ ಆಲ್ರೆಡಿ ಲಾಕ್ ಇರುತ್ತೆ, ಜಸ್ಟ್ ಒಂದು ಸೈಡ್ ಮಾತ್ರ ಓಪನ್. ಸೊ ಒಳಗಡೆ ಈ ಥರ ಕಾಣಿಸುತ್ತೆ. ನೋಡೋಕೆ ತುಂಬಾ ಕ್ಯೂಟಾಗಿ ಸಖತ್ತಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಇದನ್ನು ಆ್ಯಕ್ಚುಲಿ ನಾನು ಸ್ಟೋರೇಜ್ದು 12 ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸೇಮ್ ಮ್ಯಾಚ್ ಆಗೋ ಥರದೇ ನಾನು ಸ್ವಲ್ಪ ಚಿಕ್ಕದು ಕೂಡ ಪರ್ಚೇಸ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು 79 ರೂಪೀಸು. ಸೊ ಇದು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರನೇ ಇದೆ, ಅದರಲ್ಲೇ ಸ್ವಲ್ಪ ಚಿಕ್ಕದಿದು. ಸೇಮ್ ಅದೇ ಥರ ಲಾಕ್ ಸಿಸ್ಟಮ್ ಎಲ್ಲ ಇದೆ. ಸೊ ಇದು ಕೂಡ ಈ ಥರ ಕಾಣುತ್ತೆ ಒಳಗಡೆ. ಆ್ಯಂಡ್ ಇದು ಬಂದ್ಬಿಟ್ಟು ಒಂದು 1/2 kg ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಇದು ಮತ್ತು ಇದು ಎರಡು ಜೊತೆಲಿ ಕಿಚನಲ್ಲಿ ನಾವು ನೀಟಾಗಿ ಜೋಡಿಸಿದಾಗ ನೋಡೋಕ್ಕೂ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ನಾನು ಇದರಲ್ಲಿ ಸ್ವಲ್ಪ ದೊಡ್ಡ ಸೈಜು ಮತ್ತು ಚಿಕ್ಕ ಸೈಜು ಒಂದೇ ಥರದ್ದೇನೆ ಪರ್ಚೇಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು 12 ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 6 ಪರ್ಚೇಸ್ ಮಾಡಿದ್ದೀನಿ ಸ್ಟೋರೇಜ್ ಕಂಟೈನರು. ಫೈಬರ್ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಗ್ಲಾಸ್ ಕಂಟೈನರ್ಸ್ ತೊಗೊಂಡಿದ್ದೀನಿ. ಸೊ ಓಪನ್ ಮಾಡ್ತೀನಿ. ಸೊ ಗ್ಲಾಸ್ ಕಂಟೈನರ್ ಬಂದು ಅವರು ಕ್ಯಾಪ್ನ ಈ ಥರ ಕೊಟ್ಟಿದ್ದಾರೆ. ಇದು ಕೂಡ ನಾನು ಸ್ಕ್ವೇರಲ್ಲೇ ಚೂಸ್ ಮಾಡಿದೆ. ಸ್ಕ್ವೇರ್ ಏನೋ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಓಕೆ ಚೆನ್ನಾಗಿದೆ ಅಂತ ಸ್ವಲ್ಪ ನಾನು ಈ ಟೈಪಲ್ಲೇ ಈ ಸತಿ ಪರ್ಚೇಸ್ ಮಾಡಿದ್ದೀನಿ ಕಂಟೈನರ್ಸು. ಇದು ಬಂದು ರೇಟು 69 ರೂಪೀಸ್ ಇದೆ. ಇದನ್ನು ಡ್ರೈ ಫ್ರೂಟ್ಸ್ ಎಲ್ಲ ಸ್ಟೋರೇಜ್ ಮಾಡೋದಕ್ಕೆ ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಕ್ಯೂಟಾಗಿದೆ ಅನ್ನಿಸ್ತು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸೊ ಇದು ಬಂದ್ಬಿಟ್ಟು 69 ರೂಪೀಸ್ ಡಿಮಾರ್ಟಲ್ಲಿ. ನನಗೆ ಪ್ರೈಸ್ ಎಲ್ಲ ತುಂಬಾ ಓಕೆ ಕೊಡ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದು ಕೂಡ ಆ್ಯಕ್ಚುಲಿ ಗ್ಲಾಸ್ ಕಂಟೈನರ್ಸ್ನ 6 ತೊಗೊಂಡಿದ್ದೀನಿ. ಇದು ಕೂಡ ತುಂಬಾ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ. ಇದು 6 ತೊಗೊಂಡೆ. ಇದು 12, ಇದು 6 ಮತ್ತು ಇದು ಕೂಡ 6 ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ಒಂದು ಫೈಬರ್ದು. ಇದಂತೂ ರೇಟ್ ನನಗೆ ತುಂಬಾ ಚೀಪ್ ಅಂತ ಅನ್ನಿಸ್ತು. ಆ್ಯಕ್ಚುಲಿ 3 ಕಂಟೈನರ್ಸಿಗೆ ನಾನು 99 ರೂಪೀಸ್ ಕೊಟ್ಟಿದ್ದೀನಿ. ಪ್ರೈಸು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 99 ರೂಪೀಸ್. ಇದನ್ನಂತೂ ನನಗೆ ನಿಜ ತುಂಬಾ ಚೀಪ್ ಅಂತ ಅನ್ನಿಸ್ತು. ನೋಡಿ, ನಿಮಗೂ ಏನಾದರೂ ಚೀಪ್ ಅಂತ ಅನಿಸಿದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇದು ಹೇಗಿದೆ ಅಂತ ಹೇಳಿಬಿಟ್ಟು. ನಾನು ಒಂದು ಓಪನ್ ಮಾಡ್ತೀನಿ ಆ್ಯಕ್ಚುಲಿ, ನೋಡೋಣ ಹೇಗಿದೆ. ಇದಂತೂ ಪ್ರೈಸ್ ನನಗೆ ತುಂಬಾ ಚೀಪ್ ಅಂತ ಅನ್ನಿಸ್ತು. 3ಗೆ 99 ಕೊಡ್ಬೋದು ಅಂತ. ಪ್ಯಾಕಿಂಗ್ ಇದೆ ಇದು ಸ್ವಲ್ಪ. ಓಕೆ, ಇದು ಕೂಡ ಆ್ಯಕ್ಚುಲಿ ಲಾಕ್ ಸಿಸ್ಟಮ್ ಬಂದ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಸೊ ಈ ಲಾಕ್ ಈ ಥರ ಮೇಲ್ಗಡೆ ಕೊಟ್ಟಿದ್ದಾರೆ. ಇದನ್ನು ಇದು ಓಪನ್ ಮಾಡಿ, ಸೊ ಏನಾದರೂ ಈಗ ನಾವು ಡಂಪ್ ಮಾಡಿ ಮತ್ತೆ ರಿಟರ್ನ್ ಕ್ಯಾಪ್ ಈ ಥರ ಲಾಕ್ ಮಾಡ್ಕೊಳ್ಳೋದು. ಸೊ ಕ್ಯಾಪ್ ಒಂಥರ ಸಮಥಿಂಗ್ ಡಿಫ್ರೆಂಟ್ ಆಗಿದೆ, ನೋಡೋಕ್ಕೂ ಒಂಥರ ಶೇಪ್ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಮತ್ತು 99 ಆರಾಮ್ಸೆ ಕೊಡ್ಬೋದು ಅಂತ ಅನಿಸುತ್ತೆ ನನಗೆ 3ಗೆ. ಸೊ ಹಾಗಾಗಿ ಇದು ಒಂದು ಚೂಸ್ ಮಾಡಿದ್ದೀನಿ. ಸೊ ಇದು ಕೂಡ ಬಂದ್ಬಿಟ್ಟು ನಾನು
3 ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಪ್ಯಾಕ್ ಹಾಗೆ ಇದೆ, ಇದು ಒಂದು ಓಪನ್ ಮಾಡಿದೆ. ಸೊ ಇದೂ ಕೂಡ 99 ರುಪೀಸ್. ಸೇಮ್ ಇದು ಕೂಡ 6 ತೊಗೊಂಡಿದ್ದೀನಿ. ಇದು ಏನೋ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ ಇದು ಶೇಪ್ ಬಂದು. ಸೊ ನೋಡೋಣ ಕಿಚನಲ್ಲಿ ನಾನು ಜೋಡಿಸ್ದಾಗ ಹೇಗೆ ಕಾಣುತ್ತೆ ಅಂತ ನನಗೂ ಐಡಿಯಾ ಇಲ್ಲ. ಸೊ ಟ್ರೈ ಮಾಡೋಣ ಹೆಂಗೆ ಕಾಣುತ್ತೆ ಅಂತ. ನಾನು ಎಲ್ಲ ಸ್ಟೋರೇಜ್ ಎಲ್ಲ ಆದಮೇಲೆ ಒಂದ್ಸತಿ ಕಿಚನ್ ಟೂರ್ ಮಾಡಿ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಕಿಚನಲ್ಲಿ ಇದೆಲ್ಲ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಈ ಥರ ಸ್ಮಾಲ್ ಬಾಕ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಪ್ರೈಸ್ ಬಂದ್ಬಿಟ್ಟು ಓಕೆ ಇದೆ 39 ರುಪೀಸು 4ಗೆ. ಇದು ಬಂದು ಪೂಜಾ ರೂಮಲ್ಲಿ ಈ ಕರ್ಪೂರ ಇದೆಲ್ಲ ಧೂಪ ಇದೆಲ್ಲ ಸ್ಟೋರೇಜ್ ಮಾಡ್ಬೋದು. ಅದಕ್ಕೋಸ್ಕರ ಇದು ಚೂಸ್ ಮಾಡಿದೆ. ಒಂದು ಕಂಟೈನರ್ 39 ಅಂತ ತೊಗೊಂಡಿದ್ದೀನಿ. ಸೊ ಇದು ತೊಗೊಂಡಿದ್ದೀನಿ. ಇದೂ ಏನಾದ್ರು ಕಿಚನಲ್ಲಿ ಯೂಸ್ ಮಾಡ್ಬೋದು ಅಂತ. ಒಂದು ದೇವ್ರ ಮನೆಗೆ ಯೂಸ್ ಮಾಡ್ತೀನಿ, ಇನ್ನೊಂದು ನೋಡೋಣ ಏನಕ್ಕಂತ. ಬಟ್ ಈ ಥರ ಸ್ಮಾಲ್ ಇದ್ರೆ ಏನಕ್ಕಾರು ಯೂಸ್ ಆಗುತ್ತೆ ಅಂತ ನೋಡಿದ ತಕ್ಷಣ ಇದು ನೋಡೋಕ್ಕೂ ಕ್ಯೂಟ್ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ನಾನು ಎಲ್ಲ ಈ ಸತಿ ಈ ಥರ ಸ್ಕ್ವೇರ್ ಆಗಿರೋದು ಈ ಥರ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 39 ರುಪೀಸು. ಸೊ ಇದು ಕೂಡ 2 ಬಾಕ್ಸ್ ಥರ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ನಾನು ಯಾವ್ಯಾವ ರೀತಿಯ ಕಂಟೈನರ್ಸ್ನ ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ನಿಮಗೆ ಹೆಲ್ಪ್ಫುಲ್ ಆಗಲಿ ಪರ್ಚೇಸ್ ಮಾಡೋದಕ್ಕೆ ಅಂತ ನಾನು ವಿತ್ ಪ್ರೈಸನ್ನೇ ತೋರಿಸಿದ್ದೀನಿ. ಸೊ ಈ ಒಂದು ಕಂಟೈನರ್ಸ್ ಇಷ್ಟ ಆಗಿದ್ದರೆ ನೀವು ಕೂಡ ಇಲ್ಲೇ ಡಿಮಾರ್ಟಿಗೆ ಹೋಗಿ ಪರ್ಚೇಸ್ ಮಾಡಿ. ಹಾಗೆ ಪರ್ಚೇಸ್ ಮಾಡಿದ ನಂತರ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೀವು ಯಾವ ರೀತಿಯ ಕಂಟೈನರ್ಸ ಪರ್ಚೇಸ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ದಟ್ ನನಗೂ ಗೊತ್ತಾಗುತ್ತೆ ಈ ಒಂದು ವಿಡಿಯೋ ಎಷ್ಟು ಜನಕ್ಕೆ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಅದರಿಂದ ನನಗೂ ತುಂಬಾ ಖುಷಿ ಆಗುತ್ತೆ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ನಲ್ಲಿ. ಸೊ ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.